సల్మిలు నమ్మ కుడ్ల తుಳು వార్తలు యాన్ డాక్టర్ ప్రియా హరీష్ ఇత ముఖ్యాంశాలు. ಎನ್ಐಟಿಕೆ ಸುರತ್ಕಲ್ಲು ರಾಜ್ಯಮಟ್ಟದ ವಿಕೋಪ ನಿರ್ವಹಣಾ ತಂಡವು ತರಬೇತಿ ಶಿಬಿರ ತುರ್ತದ ಪೊರ್ತುಡು ನರಮಾಣ್ಯನ ರಕ್ಷಣೆಗೆ ಸಹಾಯ ಅಪನ ಕೂಟ ಕಾರ್ಯಾಚರಣೆ ಮಲ್ಪಡಾತಂಡು ಡಾಕ್ಟರ್ ಎಂಎಸ್ ಭಟ್. ಕುಡ್ಲದ ಯೂನಿಯನ್ ಬ್ಯಾಂಕ್ ಶಾಖೆದು ಪೊಲೀಸ್ ಇಲಾಖೆಗೆ ಮಾರ್ಗದ ತಡೆಪುಗಾದ ಇರುವ ಬ್ಯಾರಿಕೇಡ್ ವ್ಯವಸ್ಥೆ ಅಪರಾಧಕಾರರನ್ನು ತಡೆಪರೆ ಈ ಬ್ಯಾರಿಕೇಡ್ ಹಿಡಿದು ಸಾಧ್ಯ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಒಡಿಪು ಜಿಲ್ಲೆ ಸೇರಿದ ದಕ್ಷಿಣ ಕನ್ನಡದ ಸಹಕಾರಿ ಸಂಘಲಿನ ಅಧ್ಯಯನಗೂ ಅಫೆಕ್ಸ್ ಬ್ಯಾಂಕ್ದ ದುಂಬಾಳ್ತೆಡ್ ಅಧ್ಯಯನ ಕೂಟ ಬೈದಂಡು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಎಸ್ಸಿಡಿಸಿಸಿ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ದ ಮಟ್ಟೋಡು ವ್ಯವಹಾರ ಮಲ್ತದಂಡು ಬೆಳ್ಳಿ ಪ್ರಕಾಶ್. ತುಳುನಾಡ ಕಂಬಳಗೂ ಮಂತ್ರಿ ಯೋಗೇಶ್ವರ್ ಉಮೇದು ರಾಜ್ಯ ಸರ್ಕಾರದ್ದು 1 ಕೋಟಿ ರೂಪಾಯಿ ಬಿಡುಗಡೆ. ವಾರ್ತೆದ ವಿವರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಶಾಖೆ ಕುಡ್ಲಾ ಬೊಕ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಎನ್ಐಟಿಕೆ ಜತೆ ಸೇರಿಕೆಡ್ ಎನ್ಐಟಿಕೆ ಕ್ಯಾಂಪಸ್ ಎಲ್ಎಚ್ಸಿ ವಿಭಾಗಡು ರಾಜ್ಯ ಮಟ್ಟದ ವಿಕೋಪ ನಿರ್ವಹಣಾ ಕೂಟಗೂ ತರಬೇತಿ ಶಿಬಿರ ನಡಪಾಂಡ. ಎನ್ಐಟಿಕೆ ಡೀನ್ ಡಾಕ್ಟರ್ ಎಂಎಸ್ ಭಟ್ ಕಾರ್ಯಕ್ರಮವನ್ನು ಉದ್ದೀಪನ ಮಲ್ತೆರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಶಾಖೆ ಕುಡ್ಲಾ ಬೊಕ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಎನ್ಐಟಿಕೆ ಜತೆ ಸೇರಿಗಿಡು ಸುರತ್ಕಲ್ ಎನ್ಐಟಿಕೆದ ಕ್ಯಾಂಪಸ್ ಎಲ್ಎಚ್ಸಿ ವಿಭಾಗಡು ರಾಜ್ಯಮಟ್ಟದ ವಿಕೋಪ ನಿರ್ವಹಣಾ ಕೂಟಗೂ ತರಬೇತಿ ಶಿಬಿರನು ಶುಕ್ರವಾರ ಅಟ್ಟಣೆ ಮಲ್ತದಿತ್ತನ. ಎನ್ಐಟಿಕೆ ಡೀನ್ ಡಾಕ್ಟರ್ ಎಂಎಸ್ ಭಟ್ ತುಡರ್ ಪೊತ್ತಾದ ಕಾರ್ಯಕ್ರಮವನ್ನು ಉದ್ದೀಪನ ಮಲ್ತೆರ. ಡಾಕ್ಟರ್ ಎಂಎಸ್ ಭಟ್ರು ಪಾತಿರ್ದ ವಿಕೋಪ ನಿರ್ವಹಣಾ ತಂಡ ಮಾತ ಜಿಲ್ಲೆಲೆಡು ಉಪ್ಪುನ ಅಗತ್ಯ ಉಂಡು. ತುರ್ತುದ ಪೊರ್ತುಡು ಇಡೀ ತಯಾರಾದ ಉಪ್ಪುನ ಬೊಕ ನರಮಾಣ್ಯನ ರಕ್ಷಣೆಗೆ ಸಹಾಯ ಅಪ್ಪನಂಚಿನ ಕೂಟ ಕಾರ್ಯಾಚರಣೆ ನಡಪಾವಡಾತನಂದು ಪಂಡಿರ. So it is an amazing work that they are doing, and I felt many a time such work will give you much more satisfaction in life than doing something which are not directly connected to the people of the soil. Extremely proud that all of you are associated with such exemplary work in this country, and this is a very good opportunity for us to join hands with you, and I am extremely happy to be a part of this inaugural function. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ ಗುರುಕಾರ್ಮೆ ವಹಿಸಿದ ಪಾತೆರ್ದು ನಮ್ಮ ಕಾರ್ಯಕ್ರಮದೊಟ್ಟುಗೂ ಎನ್ಐಟಿಕೆಲ ಜತೆ ಸೇರ್ದಿನವು ಪೇರ್ಮೆದ ಸಂಗತಿ ಕರಿನ 3 ವರ್ಷಲಿಡು ಬೇತೆ ಬೇತೆ ಕ್ಷೇತ್ರಡು ಇಂಕುಲು ಕೆಲಸ ಮಲ್ತಂದುಲ್ಲ ಅಂತ ಪಂಡಿರ. ಯಾವುದೇ ಡಿಸಾಸ್ಟರ್ ಆದಾಗ ಈಸಿ ಅಸೆಸಿಬಿಲಿಟಿ ಆಗ್ಲಿಕ್ಕೆ ಅಂತ ಒಂದು ಒಳ್ಳೆಯ ಒಂದು ಸೆಂಟಿನರಿ ಬಿಲ್ಡಿಂಗಿನ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸುಸಜ್ಜಿತ ಫುಲ್ ಫ್ಲೆಡ್ಜೆಡ್ ಆದಂತಹ ಒಂದು ಡಿಸಾಸ್ಟರ್ ಫೆಸಿಲಿಟಿಯನ್ನು ಕೊಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೇವೆ. ಅದೇ ನಮ್ಮ ರೆಡ್ ಕ್ರಾಸ್ ಸೆಂಟಿನರಿ ಬಿಲ್ಡಿಂಗಿನ ಒನ್ ಆಫ್ ದ ಮೇಜರ್ ಹಾಗೂ ಇಂಟಿಗ್ರಲ್ ಪಾರ್ಟ್ ಆಫ್ ದ ಆಕ್ಟಿವಿಟಿ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಬಹುಶಃ ನಮಗೆ ಕೆಲವು ಟೈಮು ಡಿಸಾಸ್ಟರ್ ಬಂದಾಗ ನಮ್ಮಲ್ಲಿ ಡಿಸಾಸ್ಟರ್ ಮೆಟೀರಿಯಲ್ಸೇ ಇಲ್ಲ. ಒಂದು ರೋಪ್ ಕೇಳಿದ್ರೆ ಒಂದು ಅರ್ಧ ಕಟ್ಟಾಗಿದೆ, ಒಂದು ಸರಿ ಇಲ್ಲ, ಅಥವಾ ಇನ್ನೊಂದು ಚೈನ್ ಬೇಕಂದ್ರೆ ಇಲ್ಲ, ಅಥವಾ ಏನೋ ತುಂಬಾ ಪ್ರಾಬ್ಲಮ್. ಆದರೆ ಬಹುಶಃ ಯತೀಶ್ ಬೈಕಂಪಾಡಿ ಅವರು ನಮ್ಮ ಡಿಸಾಸ್ಟರ್ ಅಲ್ಲಿ ಬಹಳ ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಅಡ್ವೈಸ್ ಅನ್ನು ತಗೊಂಡು ನಾವು ನಮ್ಮ ಈ ಏರಿಯಾಕ್ಕೆ ಬಹುಶಃ ಈ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ನಮ್ಮ 2 ರೆವಿನ್ಯೂ ಡಿಸ್ಟ್ರಿಕ್ಟ್ ಹಾಗೂ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ ಕೂರ್ಗಿದೆ, ಇಲ್ಲಿ ನಡೆಯುವಂತಹ ಒಂದು ಯಾವುದೇ ನ್ಯಾಚುರಲ್ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳಿಗೆ ಬೇಕಾದಂತಹ ಮೆಟೀರಿಯಲ್ಗಳನ್ನು ನಾವು ಬಹುಶಃ ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆ ಅಥವಾ ನಮ್ಮ ಸ್ಟೇಟ್ ರೆಡ್ ಕ್ರಾಸ್ ಇರ್ಬೋದು ಅಥವಾ NHQ ಇರ್ಬೋದು ಅವರಿಂದ ಪಡ್ಕೊಂಡು ಎಲ್ಲವನ್ನು ಸ್ಟೋರ್ ಮಾಡಬೇಕಂತ ಹೇಳೋ ಒಂದು ಇಂಟೆನ್ಷನ್ಸ್ ನಮ್ಮಲ್ಲಿದೆ. ಕಾರ್ಯಕ್ರಮಟ್ಟು ಕರ್ನಾಟಕ ಶಾಖೆದ ಒತ್ತು ಗುರುಕಾರ್ಯರು ಡಾಕ್ಟರ್ ವಿಎಲ್ಎಸ್ ಕುಮಾರ್, ರಾಜ್ಯ ವಿಕೋಪ ನಿರ್ವಹಣಾ ಸಮಿತಿದ ನಿರ್ದೇಶಕರು ಎಂಎ ಶಕೀಬ್, ರಾಜ್ಯ ಪರಿಸರ ಸಮಿತಿ ನಿರ್ದೇಶಕರು ಯತೀಶ್ ಬೈಕಂಪಾಡಿ, ಇಂಡಿಯನ್ ರೆಡ್ ಕ್ರಾಸ್ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ, ಸಮಿತಿ ಸದಸ್ಯರು ಸಚೇತ್ ಸುವರ್ಣ, ನಿತ್ಯಾನಂದ ಶೆಟ್ಟಿ, ರವೀಂದ್ರ ಶೆಟ್ಟಿ ಪಾಲ್ಗೊಂಡಿರ. So basically I would like to thank
ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ರೆಡ್ ಕ್ರಾಸಿಗೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ. ಯಾಕಂದರೆ ಅತಿ ವಿಶೇಷವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬಾರಿ ಅತ್ಯುತ್ತಮ ಬ್ರಾಂಚ್ ಅನ್ನೋ ಪ್ರಶಸ್ತಿಯನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಪಡೆದಿದೆ. ಸೊ ಅಭಿನಂದನೆಗಳು ಸರ್. ಕಳೆದ ವರ್ಷ ನಾವು ಸೆಂಟಿನರಿ ಇಯರ್ ಆಗಿತ್ತು. ರೆಡ್ ಕ್ರಾಸ್ 100 ವರ್ಷವನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. 100 ವರ್ಷ ಸೆಲೆಬ್ರೇಟ್ ಮಾಡಿದಂಥ ಒಂದು ಸೆಂಟಿನರಿ ಇಯರ್ ಉದ್ಘಾಟನೆ ಮಂಗಳೂರು ಜಿಲ್ಲಾ ಶಾಖೆಯಿಂದನೇ ಆಗಿತ್ತು. ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿದ್ವಿ ಕಾಲೇಜ್ ಮಟ್ಟದಲ್ಲಿ ಯುವ ರೆಡ್ ಕ್ರಾಸ್ದು. ಜೊತೆಗೆ ಈ ಕಾರ್ಯಕ್ರಮದ ಹಿಂದೆ ಇರುವಂಥ ಶ್ರೀಯುತ ಸಚೇತ್ ಸುವರ್ಣರವರು ಬರೀ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಮಾತ್ರವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಕೂಡ ಅವರು ರಿಸೋರ್ಸ್ ಪರ್ಸನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಸೋಷಿಯಲ್ ಆ್ಯಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ವಾಲಂಟಿಯರ್ಸ್ ಇಟ್ ಈಸ್ ಎಟ್ ದ ನ್ಯಾಷನಲ್ ಲೆವೆಲಿಂದ ಆಗ್ತಾ ಇದೆ, ನ್ಯಾಷನಲ್ ಹೆಡ್ ಕ್ವಾರ್ಟರ್ಸಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ನಾವು ದಟ್ ವಿ ಆರ್ ಫೋಕಸಿಂಗ್ ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೋಷಿಯಲ್ ಆ್ಯಂಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ವಾಲಂಟಿಯರ್ಸ್. ಅದು ಮುಂಚೆ FMR ಅಂತ ಕರಿತಾ ಇದ್ರು, ಫಸ್ಟ್ ಮೆಡಿಕಲ್ ರೆಸ್ಪಾಂಡರ್ಸ್ ಅಂತ. ಲೇಟರ್ ಆನ್ ಇಟ್ ಹ್ಯಾಸ್ ಬಿನ್ ಕಾಲ್ಡ್ ಎಸ್ ಸರ್ಟ್. ಸೊ ದಟ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ಸಿಂದ ಇಟ್ ಈಸ್ ವೆರಿ ಎಫೆಕ್ಟಿವ್ಲಿ ಆಗ್ತಾ ಇದೆ. ಬಟ್ ದಟ್ ನಾವು ದಿಸ್ ಫ್ರಮ್ ಲಾಸ್ಟ್ ಇಯರ್ ಆನ್ವರ್ಡ್ಸ್ ವಿ ಥಾಟ್ ಆಫ್ ಫೋಕಸಿಂಗ್ ಸರ್ವ್ ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್ಗೆ. So when we say that college students we are giving an extra separate specialized branch. ಯಾವ ಥರ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸಸ್ಸಲ್ಲಿ ಇದೆ, we call NSG ಅಂತ, ಬ್ಲ್ಯಾಕ್ ಕಮಾಂಡೋಸ್. ದ ಸ್ಪೆಷಲೈಸ್ಡ್ ಕ್ಯಾಟಗರಿ. ಸೊ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಇದೆ. ತರಬೇತಿ ಶಿಬಿರಡು 5 ಜನ ಪಾಲ್ದೆತ್ತೊಂದಿರ ಮೊಕಲು ಮಾತ ಜಿಲ್ಲೆಲೆಗೆ ಪೋದು ಅಕ್ಲಿನ ಸುತ್ತುಡು ತರಬೇತಿ ಕೊರ್ಪೆರ. ಭಾರತೀಯ ಜನತಾ ಪಕ್ಷ ಸಂಸದೀಯ ಪಕ್ಷದ ಸಭೆ 8ನೇ ಆದಿತ್ಯನ ಬೇರಿಕೆ ಹಿಮಾಚಲ ಪ್ರದೇಶದ ಬಿಜೆಪಿ ಸಂಸದರು ರಾಮ್ ಸ್ವರೂಪ್ ಶರ್ಮಾ ಡಿಲ್ಲಿದ ನಾರ್ತ್ ಅವೆನ್ಯೂದ ಅರೆನ ಇಲ್ಲಡು ಜೀವದೆತ್ತೊಂದಿರ. ಹಿಮಾಚಲದ ಮಂಡಿ ಜಿಲ್ಲೆಡು 1958 ಮೀಟರ್ ಪುಟದಿನ ರಾಮ್ ಸ್ವರೂಪ್ ಶರ್ಮಾ 2014-2013 ಮೀಟರ್ ಗೆಂದದು ಲೋಕಸಭಾ ಸದಸ್ಯರಾದಿತ್ತರ. ಹಿಮಾಚಲ ಪ್ರದೇಶದ ಬಿಜೆಪಿ ಸಂಸದರು ರಾಮ್ ಸ್ವರೂಪ್ ಶರ್ಮಾ ಡಿಲ್ಲಿದ ನಾರ್ತ್ ಅವೆನ್ಯೂದ ಅರೆನ ಇಲ್ಲಡು ಜೀವದೆ ತೊಂದರು. ಭಾರತೀಯ ಜನತಾ ಪಕ್ಷ ಸಂಸದೀಯ ಪಕ್ಷದ ಸಭೆ ನಡಪಾಯರ ಇತ್ತುಂಡು. ಶರ್ಮಾ ತೀರ್ ನೀಡಿದ ಅವರ ಸಭೆಯನ್ನು ದೆತ್ತು ಪಾಡ್ದುಂಡು. ಕರಿನ ಕೆಲವು ತಿಂಗಳೂರ್ದು ಸಂಸದರ್ನ ಆರೋಗ್ಯ ಸರಿ ಜಾಂಡ್ ಆಂಡ ಆರ್ ಜೀವದ ತೊನೆರ ಕಾರಣ ದಾದಾ ಪಂದು ಗೊತ್ತಾತುಜಿ. ಪೊಲೀಸ್ ತನಿಖೆ ನಡಪಾವೊಂದುಂಡು. ಹಿಮಾಚಲದ ಮಂಡಿ ಜಿಲ್ಲೆಡು 1958 ಪುಟ್ಟು ದಿನ ರಾಮ್ ಸ್ವರೂಪ್ ಶರ್ಮಾ 2014 ಸುರುತ ಸರ್ತಿ ಸಂಸದ್ಗೆ ಗೆಂದಿದರು. 2013 ಓಟುಡು 2ನೇ ಸರ್ತಿಗೆ ಗೆಂದಿರು. ವಿದೇಶಾಂಗ ವ್ಯವಹಾರೊಳಿನ ಸಂಸದೀಯ ಸ್ಥಾಯಿ ಸಮಿತಿಡು ಕೆಲಸ ಮಲ್ತದಿತ್ತರು. ಬೊಡದಿ ಬೊಕ್ಕ 3 ಜೋಕ್ಲೆನು ಆರು ಅಗತ್ತದಿರು. ಅರೆನ ಕೋಣೆಡು ಬಲ್ಲದೆತ್ತೊನ್ನಂಚ ಪುಣ ಇತ್ತುಂಡು. ಉಲ ಹಿಡ್ದು ಗಾಂಚಿ ಪಾಡ್ದುಂಡು. ಓವೆ ಚೀಟು ಬರೆದೀತು ಜರು ಪಂದು ಪೊಲೀಸ್ ಅಧಿಕಾರಿಲು ತಿರಿಪಾದರು. ಅರೆನ ಸಾಯೋಗು ಉಪ್ಪುನ ಮುಟ್ಟದಾರು ಫೋನ್ ಮಲ್ತದ ದೆಪ್ಪಂದೆ ಉಪ್ಪುನಗ ಪೊಲೀಸ್ ಕಂಟ್ರೋಲ್ ರೂಮುಗೆ ತೆರಿಪಾದರು. ಅಕಲು ಬತ್ತದ ತೂನಗ ಫ್ಯಾನ್ಡು ಪುಣ ನೇಲೊಂದಿತ್ತಂಡು. ದಿಲ್ಲಿದ ಇಲ್ಲಡು ಶರ್ಮಾ ಒರಿಯನೇ ಇತ್ತರು. ಬೊಡತಿ ಯಾತ್ರೆಗೆ ಪೋದಿತ್ತರು. ರಾಮ್ ಸ್ವರೂಪ್ ಶರ್ಮಾ ತೀರ್ನೆಕ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೇಜಾರ್ ತೆರಿಪಾದರು. ಕಂಟನಿ ಬೊಡೆದಿ ಬೊಕ್ಕ 3 ವರ್ಷದ ಬಾಲೆ ಬೈಕ್ಡ್ ಪೋಂದು ಪುನಗ ಲಾರಿ ಎಡ್ತದು ತೀರ್ಥಬೂರ್ನ ಬಾಲೆದ ಮೇಲಡೆ ಲಾರಿ ಪೋದು ಬಾಲೆ ತೀರ್ದಿನ ಬೇಜಾರ್ದ ಸಂಗತಿ ನೆಲಮಂಗಳ ಕೈತಲು ನಡೆತದ. ಶ್ರಾವಣಿ ಪುದರ್ದ ಬಾಲೆ ತೀರ್ದು ಅಪ್ಪೆ ಅಮ್ಮೆ ಶ್ರೀನಿವಾಸ ಮೂರ್ತಿ ಬೊಕ್ಕ ಕಲಾವತಿ ಪನ್ಪುನಕ್ಲಿಗ್ ಜೋರ್ದ ಪೆಟ್ಟಾತಡ. ಕಂಡನಿ ಬೊಡದಿ ಬೊಕ್ಕ ಬಾಲೆ ಒಟ್ಟುಗು ಬೈಕ್ಡ್ ಪೋವೊಂದು ಪುನಗ ಬೈಕ್ಗ್ ಲಾರಿ ಎಡ್ತದು ಬಾಲೆ ತೀರ್ಥಬೂರ್ನಗ ಮೇಲಡೆ ಲಾರಿ ಪೋದು ಬಾಲೆ ತೀರ್ನ ಬೇಜಾರ್ದ ಸಂಗತಿ ನೆಲಮಂಗಲ ಕೈತಳ್ದು ನಡೆತದುಂಡು. ರಾಷ್ಟ್ರೀಯ ರಾಜಮಾರ್ಗ ನಾಲೆತ್ತ ತುಮಕೂರು ಮಾರ್ಗದ ನೆಲಮಂಗಲ ಹುರುಡಿಹಳ್ಳಿ ಗೇಟ್ ಕೈತಲು ಈ ಅವಘಡ ನಡೆತದುಂಡು. ದಾಸನಾಪುರದ ಶ್ರೀನಿವಾಸ ಮೂರ್ತಿ ಬೊಕ್ಕ ಕಲಾವತಿ ಬೈಕ್ಡಿತ್ತದು ಒಟ್ಟುಗಿತ್ತಿನ 3 ವರ್ಷದ ಶ್ರಾವಣಿ ತೀರ್ದಲು. ಶ್ರೀನಿವಾಸ ಮೂರ್ತಿ ಬೊಕ್ಕ ಕಲಾವತಿಗ್ ಜೋರ್ದ ಪೆಟ್ಟಾತುಂಡು. ಕಲಾವತಿನ ಮೆಕ್ತಿನ ಮದ್ಮೆಗ್ ಕುಟುಂಬ ಪೋವೊಂದಿತ್ತುಂಡು. ನೆಲಮಂಗಲ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ಲಾರಿ ಬೊಕ್ಕ ಡ್ರೈವರ್ನ ಸ್ವಾಧೀನಗದೆ ತೊಂದರು.
ಕುಡ್ಲದ ಕಾರ್ ಸ್ಟ್ರೀಟ್ದ ನೆಲ್ಲಿಕಾಯಿ ಮಠದ ಶ್ರೀ ರಾಘವೇಂದ್ರ ಮಠಟ್ಟು 20 ತಾರೀಕು ಶನಿವಾರದಾನಿ ಶ್ರೀ ರಾಘವೇಂದ್ರ ಸ್ವಾಮಿಲಿನ ಜಯಂತ್ಯೋತ್ಸವ ನಡಪುಂಡು. ಪೂಜಾ ವಿಧಿವಿಧಾನದೊಟ್ಟುಗೂ ನಡಪುನ ಈ ಕಾರ್ಯೋಡು ಮಧ್ಯಾಹ್ನ ಅನ್ನ ಸಂತರ್ಪಣೆ ಅಟ್ಟಣೆ ಆತಡ. ಭಕ್ತರು ನೆಟ್ಟು ಪಾಲ್ಪಡೆಯೋಡು ಬಂದು ದೇವಾಲಯದ ಪ್ರಕಟಣೆ ತೆರಿಪಾದಿರ. ರಕ್ಷಣೆದ ದಿಟ್ಟಿಡು ಪೊಲೀಸ್ ಇಲಾಖೆದ ಜತೆಟು ಕೈ ಜೋಡ್ಸಾವೊಂದು ಬ್ಯಾಂಕುಲು ಸೇವಾ ಕಾರ್ಯಗಳನ್ನು ನಡಪಾವುದಿಲ್ಲ ಎಂದು ಯೂನಿಯನ್ ಬ್ಯಾಂಕ್ದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸತೀಶ್ ರೈ ಪಂತೆರ. ಕುಡ್ಲದ ಯೂನಿಯನ್ ಬ್ಯಾಂಕ್ ಶಾಖೆದ ನೆಲೆಟ್ಟು ಪೊಲೀಸ್ ಇಲಾಖೆಗೆ ಇರುವ ಬ್ಯಾರಿಕೇಡ್ಲೆನು ಒದಗಾದು ಅರ್ಪಾತಿರಿಯರು. ಕುಡ್ಲದ ಯೂನಿಯನ್ ಬ್ಯಾಂಕ್ ಶಾಖೆದ ನಿಲೆಟ್ಟು ಕುಡ್ಲ ನಗರದ ಜನಕ್ಲೆನ ರಕ್ಷಣೆದ ದಿಟ್ಟಿಡು ಇರುವ ಬ್ಯಾರಿಕೇಡ್ಲೆನು ಸಂಚಾರಿ ಪೊಲೀಸ್ ವಿಭಾಗಗೂ ಕೈಪಗಪ್ಪುನ ಕಾರ್ಯಕ್ರಮ ಶುಕ್ರವಾರ ಅಟ್ಟಣೆ ಆದಿತ್ತನ. ಯೂನಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸತೀಶ್ ರೈ ನಾಡೆ ಕತ್ತಿರ್ದು ಬ್ಯಾರಿಕೇಡ್ಲೆನು ಕೈಪಕತ್ತಿರ. ಸತೀಶ್ ರೈ ಪಾತಿರ್ದು ಜನಕ್ಲೆನ ರಕ್ಷಣೆದ ದಿಟ್ಟಿಡು ಪ್ರತಿಯೊಂದು ಸಂದರ್ಭಡ್ಲ ಪೊಲೀಸ್ ಇಲಾಖೆದ ಒಟ್ಟುಗೂ ಕೈ ಜೋಡ್ಸಾವೊಂದು ಬ್ಯಾಂಕುಲು ಸೇವಾ ಕಾರ್ಯಗಳನ್ನು ನಡಪಾವುದಿಲ್ಲ. ನನ್ನ ಮಿತ್ತಗ್ಲ ಎಂಕ್ಲೆನ ಸಹಾಯ ಸಹಕಾರ ಉಂಡು ಎಂದು ಪಂಡಿರ. ನಾನಿಲ್ಲಿ ಬಂದಾಗ ಜನರಲಿ ನಮ್ಮ MD ಸರ್ ವಿಸಿಟ್ ಇತ್ತು. ಅದಕ್ಕೆ ಮೊದಲು ಓಡಾಡ್ತಿದ್ವಿ, ಕಾರ್ಪೊರೇಷನ್ ಬ್ಯಾಂಕ್ ಬ್ಯಾನರ್ಸ್ ಜಾಸ್ತಿ ಕಾಣ್ತಿತ್ತು. ಸೊ ನಾನು ಇಮಿಡಿಯೇಟ್ಲಿ ಶನಿ ಅವ್ರಿಗೆ ಹೇಳಿ ನಮ್ಮ DGM ಅವ್ರ ಹತ್ರ ಮಾತಾಡಿ ನಾವು ರಿನೋವೇಟ್ ಮಾಡಿ, ಸೊ ಮರ್ಜರ್ ಆದ ನಂತರ ಇದೊಂದು ಅವಕಾಶ ಸರಿ ಇತ್ತಂತ ತಿಳ್ಕೊಂಡು ಇರೋ ಡ್ಯಾಮೇಜಸ್ ಏನಿದೆ ಪ್ಲಸ್ ಎಡಿಷನಲ್ ಏನಾದರೂ ಕೊಡೋದಿದ್ರೆ ನೋಡಿನಂತ ಸೆಂಟ್ರಲ್ ಆಫೀಸ್ ಅಪ್ರೂವಲ್ ವಿದಿನ್ 15 ಡೇಸಲ್ಲಿ ತೊಗೊಂಡು ಫೈನಲ್ ಸ್ಟ್ರಕ್ಚರಲ್ಲಿ ಬಂದಿದ್ದೀವಿ. ನಮ್ಮಿಂದ ಏನಾದರೂ ಇನ್ ಫ್ಯೂಚರಲ್ಲಿ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಸೇವೆಗಳಿದ್ದಿದ್ರೆ ದಯವಿಟ್ಟು ಕೇಳಿ, 100% ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಬ್ಯಾರಿಕೇಡ್ಲಿನ ಒದಗಾಯಿನ ಯೂನಿಯನ್ ಬ್ಯಾಂಕ್ಗೂ ಸೊಲ್ಮೆ ಸಂದಾಯಿರೋ ಅವಗಡ ಗಾಡಿಲಿನ ಬಿರಿಪತ್ತುನ ಟ್ರಾಫಿಕ್ ಸಮಸ್ಯೆ ಇಂಚ ಅಪರಾಧ ಕಾರ್ಯಲಿನ ತಡಪೆರೆ ಬ್ಯಾರಿಕೇಡ್ ಅಗತ್ಯ. ಬ್ಯಾರಿಕೇಡ್ಲಿಡು ಮಾರ್ಗರಕ್ಷಣೆ ಬಗೆಟ್ಲ ಬರೆತನ ಎಡ್ಡೆ ವಿಚಾರ ಅಂದ ಆರ್ಪಂಡಿರೋ. One good thing about the barricades which I can see is a lot of instructions which are present on the barricade, like obey traffic rules, do not violate traffic signals, do not overload, don't overtake from the left. So this is an additional value to the traffic barricades. And another important thing I would like to mention, that whenever some sponsorship is given, so more than the organization to which the sponsorship is given, the sponsoring organization would have a bigger mention in the barricade display, in the advertisements. So now I can see very consciously, with a lot of humility, they have taken a very small space in whole of the barricade. So probably that speaks about the bona fide of the organization. DCP ವಿನಯ್ ಗಾಂವ್ಕರ್ ಇಲಾಖೆದ ಅಧಿಕಾರಿಗಳು, ಸಂಚಾರಿ ಪೊಲೀಸರು, ಯೂನಿಯನ್ ಬ್ಯಾಂಕ್ ದಕ್ಕಲು ಪಾಲ್ದೆತ್ತೊಂಡಿರ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾನಿಲೆಟ್ಟು ಮಾರ್ಚ್ 21ಕ್ಕೆ ಕಾಂಡೆ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ್ದು ಕುತ್ತಾರ್ದ ಕೊರಗಜ್ಜನ ಆದಿಸ್ಥಳ ಜಾಗೆಗೆ ನಮ್ಮ ನಡೆ ಪಾದಯಾತ್ರೆ ನಡಪಾವಣೆಂದು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡದ ಗುರುಕಾರ್ಯರು ನಾರಾಯಣ ಕುಂಪಳ ಪಂತೆರ ಆರು ಸುದ್ದಿಕೋಟೋಡು ಮಾಹಿತಿ ಕುರಿಯರ. ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ವಲಯದ ಗುರುಕಾರ್ಯರು ನಾರಾಯಣ ಕುಂಪಲ ಕುತ್ತಾರ್ ಆದಿಸ್ಥಳ ಕೊರಗಜ್ಜನ ಕಟ್ಟೆ ಕೈತಲು ಗುರುವಾರ ಸುದ್ದಿಕೋಟರ ನಡಪಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿರ್ದು ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ್ದು ಕುತ್ತಾರು ಕೊರಗಜ್ಜನ ಆದಿ ಕ್ಷೇತ್ರಗೂ ನಮ್ಮ ನಡೆ ಪಾದಯಾತ್ರೆ ಮಾರ್ಚ್ 21ಕ್ಕೆ ಕಾಂಡೆ 11 ಗಂಟೆಗೆ ಕುತ್ತಾರು ಮುಟ್ಟುದು ಮುಗಿತಲ ಕಾರ್ಯಕ್ರಮ ನಡಪುಂಡು ಪಂದು ಪಂಡೆರು. ಕೊರಗಜ್ಜನ ಗುಡಿತ ಕಾಣಿಕೆ ಡಬ್ಬಿ ಅಸುದ್ದ ಮಲ್ತಿನ ಕೇಸಡ್ ಆರೋಪಿಳೇನು ಪತ್ತದಿಜೆರು. ದುಷ್ಟರೆಗ್ ಶಿಕ್ಷೆ ಆವಡು ಸಾಮಾಜಿಕ ಪ್ರಾರ್ಥನೆಡು ದೈವಾರಾಧಕರು ಜಿಂಜ ಜನ ಪಾಲ್ದೆತುನಡು. ಕಂಕನಾಡಿ ಗರೋಡಿ ದೈವಸ್ಥಾನ, ಅತ್ತಾವರ ಬಾಬುಗುಡ್ಡೆ ಬಬ್ಬುಸ್ವಾಮಿ ದೈವಸ್ಥಾನ, ಪಂಪ್ವೇಲ್ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನ, ಉಜ್ಜೋಡಿ ಮಾಂಕಾಳಿ ದೈವಸ್ಥಾನ, ಕಲ್ಲುಟ್ಟಿ ಪಂಜುರ್ಲಿ ದೈವಸ್ಥಾನ, ಬೊಕ್ಕಪಟ್ನ ಅಯ್ಯಪ್ಪ ದೇವಸ್ಥಾನ ದೇರ್ಲಕಟ್ಟೆ, ಉಳ್ಳಾಲ ಕೊರಗಜ್ಜ ದೇವಸ್ಥಾನ, ದಡ್ಡಲ್ಕಾಡ್ ಬಬ್ಬುಸ್ವಾಮಿ ದೇವಸ್ಥಾನದ ಕಾಣಿಕೆ ಡಬ್ಬಿಲೇನು ಅಸುದ್ದ ಮಲ್ತದೆರು. ಕೊಣಾಜೆ ಮುಲಾರ ಗೋಪಾಲಕೃಷ್ಣ ಮಂದಿರ ಅಸುದ್ದ ಮಲ್ತದೆರು. ಧಾರ್ಮಿಕ ಕಾರ್ಯಕ್ರಮಡು ಪೇಜಾವರ ಮಠಾಧೀಶರು ಶರಣ್ ಪಂಪ್ವೆಲ್, ಶಿವಾನಂದ ಮೆಂಡನ್, MB ಪುರಾಣಿಕ್, KK ಪೇಜಾವರ ಪಾಲ್ದೆತೊನ್ವೇರು ಪಂದು ನಾರಾಯಣ ಕುಂಪಲ ಪಂಡಿರು.
ನಾವು ಈ ಭಾಗದಲ್ಲಿ ಹಲವು ವಿದ್ಯಮಾನಗಳನ್ನು ಕಂಡಿದ್ದೇವೆ. ಆ ಎಲ್ಲ ವೈಫಲ್ಯತೆ ವಿರುದ್ಧವಾಗಿ ಪಾದಯಾತ್ರೆ ನಡೆಸಿ ಕೊನೆಗೆ ಆದಿಕ್ಷೇತ್ರವಾದ ಕುತ್ತಾರ್ನ ಕೊರಗಜ್ಜನ ಸನ್ನಿಧಾನದಲ್ಲಿ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರೆನ್ನದೆ ಭೇದವಿಲ್ಲದೆ ಎಲ್ಲರೂ ಬಂದು ಈ ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಆನಂತರ ಇದೇ ಸ್ಥಳದಲ್ಲಿ ಪ್ರತಿಭಟನಾ ಸಭೆ ಕೂಡ ನಡೆಯಲಿಕ್ಕಿದೆ. ಕೊರಗಜ್ಜನ ಆದಿಕ್ಷೇತ್ರ ಕುತ್ತಾರದ ಆಡಳಿತ ಮುಕ್ತೇಸರರು ರವೀಂದ್ರನಾಥ ಪೂಂಜ, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಗುರ್ಕಾರ್ಯರು ಪದ್ಮನಾಭ ಮರ್ಕೆದು ಬೊಕ್ಕ ಪ್ರವೀಣ್ ಕುತ್ತಾರ್ ಸುದ್ದಿಕೂಟಡಿದ್ದರು. ಒಡಿಪು ಸೇರಿದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಲಿನ ಬಗೆಟ್ ತೆರೆಯುನರೆಗಾದು ಕರ್ನಾಟಕ ರಾಜ್ಯ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಶಾಸಕರಾದ ಪುನಃ ಬೆಳ್ಳಿ ಪ್ರಕಾಶ್ ತುಂಬಾಳ್ತಿಡು ಅಧ್ಯಯನ ತಂಡ ಜಿಲ್ಲೆಗೆ ಬೈದನ 2 ದಿನದ ಭೇಟಿಡು ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೂ ಭೇಟಿ ಕೊಡ್ತಿருந்து ಬ್ಯಾಂಕದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತಿರ ಅವರು ಶುಕ್ರವಾರ ಬ್ಯಾಂಕ್ಡ್ ಅಧ್ಯಯನ ಕೂಟದ ಒಟ್ಟುಗೂ ಸುದ್ದಿಕೂಟ ನಡೆಪಾಯಿರು. ಮಾರ್ಚ್ 14 ಬೊಕ್ಕ ಇರುವ ಇಂಜ 2 ದಿನ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿ ಕ್ಷೇತ್ರದ ಅಧ್ಯಯನಗೂ ನಬಾರ್ಡ್ ನಿಯೋಜಿತ ಅಧ್ಯಯನ ತಂಡ ಕುಡ್ಲಗ್ ಬತ್ತದ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಭೇಟಿ ಕೊರ್ನ ಪೊರ್ತುಡು ಬ್ಯಾಂಕದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸುದ್ದಿಕೂಟ ನಡೆಪಾಯಿರು. ಜಿಲ್ಲೆದ ಸಹಕಾರ ಸಂಘಲಿನ ಪಣವುಕಾಸು ಸ್ಥಿತಿಗತಿ, ಸಹಕಾರ ಕ್ಷೇತ್ರದ ಪುಟ್ಟು ಬುಳಿಚಿಲು ಸಾಧನೆಲಿನ ಬಗೆಟ್ ವಿಶೇಷ ಅಧ್ಯಯನನು ನಬಾರ್ಡ್ ನಿಯೋಜಿತ ಅಧ್ಯಯನ ಕೂಟ ಭೇಟಿ ಕೊಡ್ತುಂಡು. ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ದ ಗುರ್ಕಾರ್ಯರು ಬೆಳ್ಳಿ ಪ್ರಕಾಶ್ ಅಧ್ಯಯನ ಕೂಟದ ದುಂಬಾಳ್ತೆ ವಹಿಸಿದೇರ. ಅಫೆಕ್ಸ್ ಬ್ಯಾಂಕ್ ಒತ್ತು ಗುರ್ಕಾರ್ಯರು ಜಿಡಿ ಹರೀಶ್, ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಗುರ್ಕಾರ್ಯರು ಅಜಯ್ ಕುಮಾರ್ ಸರ್ನಾಯಕ ಇಂಚ ಬೇತೆ ಬೇತೆ ಜಿಲ್ಲಾ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಕೂಟುಡುಲ್ಲೇರ. 107 ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 105 ಶಾಖೆಲಿಡ ವ್ಯವಹಾರ ಮಲ್ತೊಂದುಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂಡೇರ 2 ದಿವಸಗಳ ಕಾಲ ಇಲ್ಲಿ ನಮ್ಮ ಜೊತೆ ಮಂಗಳೂರಿನಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಸಹಕಾರಿ ಸಂಘಗಳ ಆಯ್ದ ಪ್ರತಿನ ಸಹಕಾರಿ ಸಂಘಗಳ ಇದನ್ನು ಭೇಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಖೆಗೂ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಬ್ಯಾಂಕಿಗೆ ಸುಮಾರು 107 ವರ್ಷಗಳ ಇತಿಹಾಸ ಇದೆ. 105 ಶಾಖೆಗಳನ್ನು ಹೊಂದಿಕೊಂಡು ನಾವು ಈಗ ಕಂಪ್ಯೂಟರೈಸೇಷನ್ ಆಗಿ ನಾವು 2000 ಇಸ್ವಿಯಲ್ಲಿ ಕಂಪ್ಯೂಟರೈಸೇಷನ್ ಆಗಿದೆ ಗಣಕೀಕರಣ. ಇವತ್ತು ಕಾಮನ್ ಏಕತಂತ್ರಾಂಶದ ಒಂದು ಕಾಮನ್ ಸಾಫ್ಟ್ವೇರನ್ನು ಎಲ್ಲ ಪ್ರಾಥಮಿಕ ಪತ್ತಿನ ಸಂಘಗಳಿಗೆ ನಿಯೋಜಿಸಿ ಅದರ ಮೂಲಕ ಅದನ್ನು ಲಿಂಕನ್ನು CBSಗೆ ಬ್ಯಾಂಕಿನ CBS ಸಾಫ್ಟ್ವೇರಿಗೆ ಲಿಂಕ್ ಮಾಡಿಕೊಂಡು ಇಲ್ಲಿಂದ ನೇರವಾಗಿ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, RCS ನಮ್ಮ ನಿಬಂಧಕರಿರ್ಬೋದು, ಇಲಾಖೆಯ ನಿಬಂಧಕರು ಅವರಿಗಿರ್ಬೋದು, ನಬಾರ್ಡಿಗಿರ್ಬೋದು ನೇರವಾದಂಥ ಬೇಕಾದಂಥ ಮಾಹಿತಿ ಪಡೆಯುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಅನ್ನೋಂಥದ್ದನ್ನು ಹೇಳಿಕೊಂಡು ಅವರು ಕೂಡ ಅದನ್ನು ಯಾವ ರೀತಿ ಮಾಡಿದೆ ಅನ್ನುವಂಥದ್ದನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ದಾರೆ. ಅಧ್ಯಯನ ಕೂಟದ ದುಂಬಾಳ್ತೆ ವಹಿಸಿದಿನ ಶಾಸಕರು ಕರ್ನಾಟಕ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಬೆಳ್ಳಿ ಪ್ರಕಾಶ್ ಪಾತಿರ್ದು ಅಫೆಕ್ಸ್ ಬ್ಯಾಂಕ್ ಬಾರಿ ಎಡ್ಡೆ ರೀತಿಯ ಕೆಲಸ ಮಲ್ತೊಂದುಂಡು. ಐಕ ಸರಿಯಾದ 35ನೇ ತಾತು ವ್ಯವಹಾರ ಮಲ್ಪನ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ದ ಮಟ್ಟಗೂ ವ್ಯವಹಾರ ಮಲ್ತದಂಡ ಮುಲ್ಪದ ಎಡ್ಡೆ ವಿಚಾರಲಿನ ಎಂಕ್ಲ ನಡೆ ಕೊನ್ನದು ಸಹಕಾರಿ ಕ್ಷೇತ್ರಡು ದಾನೆಂಡಲ ಸಾಧನೆ ಮಲ್ಪೊಲಿ. ನವೋದಯ ಸ್ವಸಹಾಯ ಗುಂಪುಲಿನ ಉತ್ಪತ್ತಿಲಿನ ತೂತ ರಾಜೇಂದ್ರ ಕುಮಾರ್ ಸಹಕಾರ ಕ್ಷೇತ್ರನು ಬಾರಿ ಎಡ್ಡೆ ಬುಳೆಪಾದಿರಂದು ಪಂಡಿರ. ಈ ಬ್ಯಾಂಕಿನ ಒಂದು ಸ್ಥಿತಿಗತಿಗಳನ್ನು ನಮ್ಮ ಎಲ್ಲ ರಾಜ್ಯದಿಂದ ಬಂದಂಥ ಎಲ್ಲ ಬ್ಯಾಂಕಿನ ಪ್ರತಿನಿಧಿಗಳು ಗಮನಿಸಿದಂಥ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ಗಿಂತ ಅತ್ಯುತ್ತಮವಾಗಿದೆ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಅಪೆಕ್ಸ್ ಬ್ಯಾಂಕ್ ತಾಯಿಯಾಗಿದ್ದರೂ ಅದಕ್ಕೆ ಸರಿಸಾಟಿಯಾಗಿ ಅಂದರೆ ಅಪೆಕ್ಸ್ ಬ್ಯಾಂಕಿಗೆ ಸರಿಸಾಟಿಯಾಗಿ ವ್ಯವಹಾರದಲ್ಲಿ ಸುಮಾರು 30-35 ವ್ಯವಹಾರವನ್ನು ಮಾಡ್ತಿರುವಂಥ ಬ್ಯಾಂಕು, ಹೆಗ್ಗಳಿಕೆ ಬ್ಯಾಂಕು ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನುವಂಥದ್ದು. ಮತ್ತು ಅನೇಕ ಅಂಶಗಳನ್ನು ಗಮನಿಸಿದಾಗ ಬ್ಯಾಂಕು ಒಂದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅಥವಾ ಮಲ್ಟಿನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಆ ಬ್ಯಾಂಕಿನ ಮಟ್ಟಕ್ಕೆ ವ್ಯವಹಾರವನ್ನು ಮಾಡಿರುವಂಥದ್ದು. ಇವತ್ತಿನ ತಂತ್ರಜ್ಞಾನವನ್ನು, ಇವತ್ತಿನ ಆವಿಷ್ಕಾರದಲ್ಲಿ ಇವತ್ತಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇಡೀ ದಕ್ಷಿಣ ಕನ್ನಡಾದ್ಯಂತ
ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂಥದ್ದು. ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥದ್ದಕ್ಕೆ ಒಂದು ಮಾನದಂಡವಾಗಿರುವಂಥದ್ದು. ಕರ್ನಾಟಕ ಅಲ್ಲ, ಇಡೀ ರಾಜ್ಯದ ರೋಲ್ ಮಾಡೆಲ್ ಅಂದರೆ ದಕ್ಷಿಣ ಕನ್ನಡದ ಸಹಕಾರ ಕೇಂದ್ರ ಬ್ಯಾಂಕ್ ಅಂದರೆ ತಪ್ಪಾಗಲ್ಲ. ಸಹಕಾರ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಿಡಿ ಹರೀಶ್, ಅಜಯ್ ಕುಮಾರ್ ಸರ್ನಾಯ್ಕ, ರಾಜ್ಕುಮಾರ್ ಪಾಟೀಲ್, ಸಿ ಅಶ್ವಥ್, ಡಿ ಹನುಮಂತಯ್ಯ, ಜಗದೀಶಪ್ಪ ಬಣಕಾರ್, ಲಿಂಗರಾಜ್ ಎಸ್ ಚಪ್ರದಳ್ಳಿ, ಚೆನ್ನವೀರಪ್ಪ, ಸಿಎನ್ ದೇವರಾಜ್, ಎನ್ಎಸ್ ಕೃಷ್ಣಮೂರ್ತಿ, ಮಂಚಪ್ಪಯ್ಯ, ವೆಂಕಟೇಶ್, ಮಹಾಬಲ ಮೇಘರಾಜ್, ಎಲ್ ಜಗದೀಶ್ ಇಂಚ ಬೇತೆ ಬೇತೆ ಡಿಸಿಸಿ ಬ್ಯಾಂಕ್ ಗುರ್ಕಾರ್ಯರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವ್ಯವಸ್ಥಾಪಕರು ಅಧ್ಯಯನ ಕೂಟೊಡಿತದ್ದು ಸುದ್ದಿ ಕೂಟೊಡು ಪಾಲ್ದೆತ್ತೊಂಡಿರ. ಧರ್ಮ ಬೇತೆ ಬೇತೆ ಆಂಡಲ ನರಮಾಣಿ ಒಂಜೆ ಮಾತ ಧರ್ಮಗ್ಲ ದೇವೆರುವರಿಯೇ ಅಂಡ ಪುದರ್ ಬೇತೆ ಬೇತೆ ಇಂದೆನ ತೆರಿಂಡ ಓದುವಾರಂಟು ಲಡೈ ನಡಪಂದ ಧರ್ಮ ಎಡ್ಡೆಪ್ಪು ಕಾತೊನ್ನೆಟ್ಟು ಪೆರ್ಮೆದ ಕರಾವಳಿ ಜಿಲ್ಲೆಲೆಡು ಕೋಟಾ ಶ್ರೀ ಅಮೃತೇಶ್ವರಿ ದೇವಸ್ಥಾನ ಕಾರ್ಣಿಕದ ಕ್ಷೇತ್ರ ಆದಿತ್ತದ ಮುಸ್ಲಿಂ ಕುಟುಂಬ ಒಂಜಿ ಪರಕ್ಕೆ ಸಂದಾಯಿತ ಮಲ್ತದಂಡ ಅಕಲು ಸುಲಭರ ಸೇವೆ ಸಂದಾದೆರ. ಧರ್ಮದ ಉಲಾಯಿ ಭೇದ ಭಾವ ಓದಂಟು ಲಡಾಯಿ ಒರರ ನಡತಂಡಲ ತುಳುನಾಡು ದುಂಬುಡ್ದೆ ಧರ್ಮದ ಉಲಾಯಿ ಎಡ್ಡೆಪ್ಪು ಕಾತೊಂದು ಬೈದಿನ ನಾಡಾದುಂಡು. ಕೋಟಾ ಶ್ರೀ ಅಮೃತೇಶ್ವರಿ ದೇವಸ್ಥಾನಡು ಮುಸ್ಲಿಂ ಕುಟುಂಬ ಒಂಜಿ ಸೊಲಭಾರ ಸೇವೆ ಕೊರ್ದು ಪರಕ್ಕೆ ಸಂದಾಯಿತ ಮಲ್ತದಂಡು. ಕೋಟಾ ಅಮೃತೇಶ್ವರಿ ದೇವಸ್ಥಾನ ಕಾರ್ಣಿಕೊದ ಶಕ್ತಿ ಕ್ಷೇತ್ರ ಆದಿತ್ತದು ಸಾರಗಟ್ಲೆ ಭಕ್ತರು ಭೇಟಿ ಕೊರೊಂದುಲ್ಲೆರು. ಕುಟುಂಬದ ಸಮಸ್ಯೆದಾವೆರ ಬ್ರಹ್ಮಾವರ ತಾಲೂಕುದ ಕೋಟಾ ಹಲವು ಮಕ್ಕಳ ತಾಯಿ ಶ್ರೀ ಅಮೃತೇಶ್ವರಿ ದೇವಸ್ಥಾನಡು ಮುಸ್ಲಿಂ ಕುಟುಂಬ ಒಂಜಿ ಪರಕ್ಕೆ ಪಂಡದಿತ್ತಂಡು ಸೊಲಬಾರ ನಡಪಾದ ಪರಕ್ಕೆ ಸಂದಾಯಿತ ಮಲ್ತದರು. ತುಳುನಾಡದ ಜನಪದ ಗೊಬ್ಬು ಕಂಬಳಗು ಉಮೇದು ಕೊರಿಯರೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಸಾಯಪಣವು ಒದಗಾತಂಡ ಪ್ರತಿಯೊಂದು ಕಂಬಳಗು 500 ಲಕ್ಷ ರೂಪಾಯಿ ದಂಚ ಒಟ್ಟು ಇರುವ ಕಂಬಳಗು 1 ಕೋಟಿ ರೂಪಾಯಿನ ಗಳಸೊಲಿ ತಿರ್ಗಾಟ ಉದ್ಯಮ ಮಂತ್ರಿ ಸಿಪಿ ಯೋಗೇಶ್ವರ ಇಂದೆಕ್ ಉಮೇದು ಕೊರ್ದಿತ್ತೆರ. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡ್ ತಿರ್ಗಾಟ ಉದ್ಯಮ ಕ್ಷೇತ್ರದ ಬುಳೆಚಿಲ್ಗ್ ರಾಜ್ಯ ಸರ್ಕಾರದ ತಿರ್ಗಾಟ ಉದ್ಯಮ ಇಲಾಖೆಡ್ದು ಸರ್ಕಾರದ ಅಧೀನ ಕಾರ್ಯಂತರ ಆರ್ ರಾಜಶೇಖರ್ ಆದೇಶ ಪಿದಾಡ್ಪಾದಿರು. ತುಳುನಾಡ ಜನಪದ ಕಂಬುಲಗು 1 ಕೋಟಿ ರೂಪಾಯಿ ಒದಗಾದಂಡು ಪ್ರತಿಯೊಂಜಿ ಕಂಬುಲಗು 5 ಲಕ್ಷ ರೂಪಾಯಿ ದಂಚ ಜಿಲ್ಲೆಡು 10 ಕಂಬುಲಗು 5 ಲಕ್ಷ ಒಡಿಪು ಜಿಲ್ಲೆಡು 10 ಕಂಬುಲಗು 5 ಲಕ್ಷ ರೂಪಾಯಿ ಬಿಡುಗಡೆ ಮಲ್ತದಂಡು. ತಿರ್ಗಾಟ ಉದ್ಯಮ ಮಂತ್ರಿ ಸಿಪಿ ಯೋಗೇಶ್ವರ್ ಜಿಲ್ಲೆಗೂ ಭೇಟಿ ಕೊರ್ದು ಪುನಗ ಪ್ರತಿಯೊಂಜಿ ಕಂಬುಲಗು 5 ಲಕ್ಷ ರೂಪಾಯಿ ಸಾಯ ಪಣವು ಒದಗ ಒಂದುಂಡು ಬಂದು ಘೋಷಣೆ ಮಲ್ತದಿತ್ತರು. ಕಂಬುಲಗು ಪೇಟಾ ಸಂಘಟನೆ ಸುಪ್ರೀಂ ಕೋರ್ಟ್ಗೂ ಪೋದು ನಿಷೇಧ ಮಲ್ತದಿತ್ತಂಡು ಅವೆನು ಕೋರ್ಟ್ ದೆಪ್ಪಾದು ಕಂಬುಲದ ಅಭಿಮಾನಿಲೆಗ್ ಖುಷಿ ಕೊರ್ದಿತ್ತಂಡು ಇತ್ತೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಲ್ತದಂಡು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲೋ ಎನ್ಐಟಿಕೆ ಸುರತ್ ಕಲ್ಲಡು ರಾಜ್ಯಮಟ್ಟದ ವಿಕೋಪ ನಿರ್ವಹಣಾ ತಂಡಗೂ ತರಬೇತಿ ಶಿಬಿರ ತುರ್ತದ ಪೊರ್ತುಡು ನರಮಾಣ್ಯನ ರಕ್ಷಣೆಗೂ ಸಾಯ ಅಪನ ಕೂಟ ಕಾರ್ಯಾಚರಣೆ ಮಲ್ಪುಡಾತಂಡು ಡಾಕ್ಟರ್ ಎಂಎಸ್ ಭಟ್. ಕುಡ್ಲದ ಯೂನಿಯನ್ ಬ್ಯಾಂಕ್ ಶಾಖೆಡ್ದು ಪೊಲೀಸ್ ಇಲಾಖೆಗೂ ಮಾರ್ಗದ ತಡೆಪುಗಾದು ಇರುವ ಬ್ಯಾರಿಕೇಡ್ ವ್ಯವಸ್ಥೆ ಅಪರಾಧಕಾರರನ್ನು ತಡೆಪೆರೆ ಈ ಬ್ಯಾರಿಕೇಡ್ ಹಿಡಿದು ಸಾಧ್ಯ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಒಡಿಪು ಜಿಲ್ಲೆ ಸೇರಿದು ದಕ್ಷಿಣ ಕನ್ನಡದ ಸಹಕಾರಿ ಸಂಘಲಿನ ಅಧ್ಯಯನಗೂ ಅಫೆಕ್ಸ್ ಬ್ಯಾಂಕ್ದ ದುಂಬಾಳ್ತೆಡು ಅಧ್ಯಯನ ಕೂಟ ಬೈದಂಡು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್. ಎಸ್ಸಿಡಿಸಿಸಿ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ದ ಮಟ್ಟೊಡು ವ್ಯವಹಾರ ಮಲ್ತದಂಡು ಬೆಳ್ಳಿ ಪ್ರಕಾಶ್. ತುಳುನಾಡ ಕಂಬಳಗೂ ಮಂತ್ರಿ ಯೋಗೇಶ್ವರ್ ಉಮೇದು ರಾಜ್ಯ ಸರ್ಕಾರದ್ದು 1 ಕೋಟಿ ರೂಪಾಯಿ ಬಿಡುಗಡೆ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.